ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ತುಳುನಾಡು ಜಾತ್ರೆ ಶ್ರೀ ಒಡಿಯೂರು ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸತ್ಯನಾರಾಯಣ ಪೂಜೆಯ ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡಿದ್ದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಬದುಕು ನಿರಂತರ ಹರಿಯುವ ನೀರಿನಂತೆ ಚಲನಶೀಲವಾಗಿರುವುದು. ಧರ್ಮದ ಪಥದಲ್ಲಿ ನಾವೆಲ್ಲ ಸಾಗಿದಾಗ ನಮ್ಮ ಬದುಕು ಹಸನಾಗ್ತದೆ. ಸಮಾಜ ಸೇವೆ ಸಂತನ ಕರ್ತವ್ಯ. ಮನಸ್ಸು ಎಂಬ ಅಲೆ ಅಂತರಂಗದಲ್ಲಿ ಕ್ರಿಯಾಶೀಲವಾಗಿರುತ್ತದೆ ಎಂದು ಹೇಳಿದರು. ಸಮಾಜ ಸೇವೆ ನಾವು ನೋಡ್ತೇವೆ. ಆಧ್ಯಾತ್ಮ ಮತ್ತು ವಿಜ್ಞಾನ ಅಂತ ಎರಡು ಶಬ್ದಗಳುಂಟು. ವಿಜ್ಞಾನವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು, ಆಧ್ಯಾತ್ಮವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ವಿಜ್ಞಾನ ಕಣ್ಣಿಗೆ ಕಂಡದ್ದನ್ನು ಅದು ನಿಖರವಾಗಿ ಅದು ಒಪ್ಪಿಕೊಳ್ಳಬೇಕು, ಹೌದು ಅಲ್ವಲ್ಲಿ ಕಾಣಬೇಕು, ಕಂಡ್ರೆ ಮಾತ್ರ ವಿಜ್ಞಾನ ಒಪ್ಪಿಕೊಳ್ಳುವಂಥದ್ದು. ಆಧ್ಯಾತ್ಮ ಅನುಭವಗಮ್ಯವಾಗಿರುವುದು. ಅದರಿಂದ ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತಂದರೆ, ವಿಜ್ಞಾನ ಸಾಕ್ಷಿಯನ್ನು ಕೇಳ್ತದೆ. ಇದು ಹಣ್ಣು ಅಂದರೆ ಅದು ಒಪ್ಪಿಕೊಳ್ಳುತ್ತದೆ ನೇರವಾಗಿ, ಅದು ಯಾವ ಹಣ್ಣು ಹೇಗೆ ಎಲ್ಲವರಿಗೆ ಬೇಕು. ಆದರೆ ಮತ್ತೆ ವಿಜ್ಞಾನ ಒಪ್ಪುವಂಥದ್ದು. ನಾವೆಲ್ಲ ಈ ಕರಾವಳಿ ಭಾಗ ಅನ್ನುವಾಗ ನಮಗೆಲ್ಲ ಸಮುದ್ರದ ನೆನಪಾಗಬೇಕು. ನಮಗೆ ಸಮುದ್ರ, ಕರಾವಳಿ ಅನ್ನುವಾಗ ನಮಗೆ ಕಾಣುವಂಥದ್ದು ಸಮುದ್ರ. ಈ ಒಡಲು ಅನ್ನುವಂಥದ್ದು ಕೂಡ ಒಂದು ಸಮುದ್ರದಂತೆ, ಕಡಲಿನಂತೆ. ಆ ಸಮುದ್ರದಲ್ಲಿ ಒಂದಷ್ಟು ಮಂಥನಗಳು, ಏನು ಅಂತಂದರೆ ಅಲೆಗಳು ಬರುವಂಥದ್ದು ಇರ್ತದೆ. ದಿವ್ಯ ಉಪಸ್ಥಿತರಿದ್ದ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಆಶೀರ್ವಚನ ನೀಡಿ, ಉತ್ತಮ ಕಾರ್ಯಗಳಿಂದ ಜೀವನ ಸಾರ್ಥಕತೆ, ಆತ್ಮ ಸಾಕ್ಷಾತ್ಕಾರ ಪ್ರಾಪ್ತಿಯಾಗ್ತದೆ. ದೇವರಲ್ಲಿ ಸಮರ್ಪಣಾ ಭಾವದ ಭಕ್ತಿ ಇಟ್ಟಾಗ ಅನುಗ್ರಹ ಸಾಧ್ಯ. ಸಂತನ ಬದುಕು ಅದು ಸಮಾಜಕ್ಕೆ ಎಂದರು. ಆ ಶರಣಗತಿ ಎಲ್ಲವೂ ಬಂತು. ಸೇವಾ ಮನೋಭಾವನೆ ಬಂತು. ಹನುಮ ನಮಗೆಲ್ಲರಿಗೂ ಆದರ್ಶ. ಹನುಮನ ಅಂಶಾವತಾರಿ ಹಾಗೆ ದತ್ತನ ನಮಗೆಲ್ಲರಿಗೂ ಸಾಕ್ಷಾತ್ ಪೂಜ್ಯ ಶ್ರೀಗಳು ನಮ್ಮೊಂದಿಗಿದ್ದಾರೆ. ನಾನು ನಿನ್ನೆ ಹೇಳಿದ್ದೆ, ಅವರ ಜೀವನವೇ ಸಂದೇಶ ಅಂತ. ಆದ್ದರಿಂದ ಅವರ ಒಂದು ಕೈಂಕರ್ಯದಲ್ಲಿ ಇವಾಗ ಹಣತೆಯಲ್ಲಿ ಪೂಜ್ಯ ಸ್ವಾಮಿಗಳು ದೀಪವನ್ನು ಹಚ್ಚಿದ್ರು. ಅವರೊಟ್ಟಿಗೆ ಎಲ್ಲರೂ ಒಂದಿಗೆ ಭಾಗವಹಿಸಿದ್ರು. ಹಾಗೆ ಈ ಒಂದು ಹಣತೆ ಬೆಳಗಬೇಕಿದ್ರೆ ಎಲ್ಲರ ಸಹಕಾರ ತತ್ವ ಪೂಜ್ಯ ಶ್ರೀಗಳ ಆ ಒಂದು ಸಂಕಲ್ಪವೇ ಅದೇ. ಸಂಸ್ಕಾರ, ಸಹಕಾರ, ಸಂಘಟನೆ, ಸಮೃದ್ಧಿಯ ಮೂಲಕ ನಮ್ಮ ಜೀವನ ಸಾಗಬೇಕು ಅಂತ. ಆದ್ದರಿಂದ ಇನ್ನೂ ಹೊತ್ತಿನಲ್ಲಿ ಹೆಚ್ಚು ಮಾತನಾಡೋದಿಲ್ಲ. ಮರುಳಿ ಶ್ರೀ ಸೂರ್ಯನಾರಾಯಣ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕೆಪಿ ಶೆಟ್ಟಿ ಮೊಡಂಕಾಪುತ್ತು, ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಪದ್ಮನಾಭ ಕೊಟ್ಟಾರಿ, ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಸಿ ಭಂಡಾರಿ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಎ ಸುರೇಶ್ ರೈ, ಒಡಿಯೂರು ಶ್ರೀ ಷಷ್ಠಬ್ದ ಸಂಭ್ರಮ ಸಮಿತಿ ಮಂಗಳೂರು ವಲಯದ ಕಾರ್ಯಾಧ್ಯಕ್ಷ ಜಿತೇಂದ್ರ ಕೊಟ್ಟಾರಿ, ಉದ್ಯಮಿ ಭಗವಾನ್ ಆಳ್ವ, ವಾಮಯ್ಯ ಶೆಟ್ಟಿ ಮುಂಬೈ, ಅಜಿತ್ ಕುಮಾರ್ ಪಂದಳಂ, ಕೃಷ್ಣ ಶೆಟ್ಟಿ ಮುಂಬೈ, ರಥೋತ್ಸವ ಸ್ವಾಗತ ಸಮಿತಿಯ ಸಂಚಾಲಕರಾದ ಲಿಂಗಪ್ಪ ಗೌಡ ಪನೆಯಡ್ಕ, ಸರಾಜೆ ಗಣಪತಿ ಭಟ್, ಯಶವಂತ್ ಬಿಟ್ಲ, ಕದ್ರಿ ನವನೀತ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದತ್ತಪ್ರಕಾಶ ವಿಂಶತಿ ವಿಶೇಷಾಂಕವನ್ನ ಸ್ವಾಮೀಜಿಯವರು ಬಿಡುಗಡೆ ಮಾಡಿದ್ರು. ರಾತ್ರಿ ಶ್ರೀ ದತ್ತಾಂಜನೇಯ ದೇವರ ವೈಭವೋಪೇತ ರಥಯಾತ್ರೆ ಒಡಿಯೂರು ಶ್ರೀ ಸಂಸ್ಥಾನದಿಂದ ಗ್ರಾಮ ದೈವಸ್ಥಾನ ಮಿತ್ತನಡ್ಕಕ್ಕೆ ಹೋಗಿ ಕನ್ಯಾನಪೇಟೆ ಸವಾರಿ, ನಂತರ ಸದ್ಗುರು ಶ್ರೀ ನಿತ್ಯಾನಂದ ಮಂದಿರದಲ್ಲಿ ವಿಶೇಷ ಪೂಜೆಯ ಬಳಿಕ ಶ್ರೀ ಸಂಸ್ಥಾನಕ್ಕೆ ಮರಳಿದೆ. ಒಟ್ಟು 2 ಗ್ರಾಮಗಳನ್ನು ಈ ರಥ ಸಂಚರಿಸಿದೆ. ರಥಯಾತ್ರೆಯಲ್ಲಿ ಕೊಂಬು, ವಾದ್ಯ, ತಾಲೀಮು, ವಿವಿಧ ಟ್ಯಾಬ್ಲು, ಸಿಡಿಮದ್ದು ಗಮನ ಸೆಳೆದಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ವಿಟ್ಲ, ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ಭಜನಾ ಪರಿಷತ್ ವಿಟ್ಲ ಸೀಮೆ ಹಾಗೂ ವಿವಿಧ ಭಜನಾ ಮಂಡಳಿಗಳಿಂದ ಕುಣಿತ ಭಜನೆ ರಥಯಾತ್ರೆಯಲ್ಲಿ ಸಾಗಿದೆ.
ಮಾದಾಲಿ ವಿ4 ನ್ಯೂಸ್ ವಿಟ್ಲ.